ಸ್ನೇಹಿತರೆ, ಕ್ಲಿಯರ್ ಫೈ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ನಮ್ಮ ರಾಷ್ಟ್ರ ಲಾಂಛನವು ಸಾರನಾಥ್ ಮ್ಯೂಸಿಯಂನಲ್ಲಿರುವ ಮರಳುಗಲ್ಲಿನ ಅಶೋಕ ಸ್ತಂಭವೇ ಆಗಿದೆ. ಲಾಂಛನವನ್ನು 26/1/1951ರಂದು ಅಂಗೀಕರಿಸಲಾಯಿತು. ಈ ಲಾಂಛನದಲ್ಲಿ 4 ಸಿಂಹಗಳು ಬೆನ್ನಿಗೆ ಬೆನ್ನು ಮಾಡಿಕೊಂಡು ಲಾಂಛನ ಪೀಠದ ಮೇಲೆ ಕುಳಿತಿವೆ. ಲಾಂಛನದ ಪೀಠದ ಕೆಳಭಾಗದಲ್ಲಿ ಆನೆ ಓಡುತ್ತಿರುವ ಕುದುರೆ, ಗೂಳಿ ಮತ್ತು ಸಿಂಹಗಳ ಕೆತ್ತನೆ ಇದೆ. ಪ್ರಾಣಿಗಳ ನಡುವೆ ಅಶೋಕ ಚಕ್ರವಿದೆ. ಇವುಗಳ ಅಡಿಯಲ್ಲಿ ಗಂಟೆಯಾಕಾರದ ಕಮಲವಿದೆ. ಆದರೆ ರಾಷ್ಟ್ರ ಅಳವಡಿಸಿರುವ ಲಾಂಛನದಲ್ಲಿ ನಾವು 3 ಸಿಂಹಗಳ ಮುಖವನ್ನು ಮಾತ್ರ ನೋಡುತ್ತೇವೆ. ಆದರೆ ಕೆಳಭಾಗಕ್ಕೆ ಗೂಳಿ ಮತ್ತು ಎಡಭಾಗಕ್ಕೆ ಕುದುರೆ, ಇವುಗಳ ನಡುವೆ ಅಶೋಕ ಚಕ್ರ ಮತ್ತು ಗೂಳಿ ಕುದುರೆಗಳ ಪಕ್ಕದಲ್ಲಿ ಭಾಗಶಃ ಚಕ್ರವನ್ನು ಕಾಣುತ್ತೇವೆ. ಲಾಂಛನದ ಪೀಠದ ಕೆಳಗೆ ದೇವನಾಗರಿ ಲಿಪಿಯಲ್ಲಿ ಮುಂಡೋಕಪನಿಷತ್ತಿನಿಂದ ತೆಗೆದುಕೊಂಡ ಸತ್ಯಮೇವ ಜಯತೆ ಎಂಬುದನ್ನು ಕೆತ್ತಲಾಗಿದೆ. ಇದೇ ನಮ್ಮ ರಾಷ್ಟ್ರ ಲಾಂಛನವಾಗಿದೆ.